ಊರಿನ ಕಡೆ ತೋಟದ ಕಡೆ ಬರೋ ಕಾಡು ಪ್ರಾಣಿಗಳನ್ನ ಜನ ಪಟಾಕಿ ಹೊಡೆದು ಓಡಿಸ್ತಾರೆ. ಆದರೆ ತಮಿಳುನಾಡಿನ ಮಾಸಿನಗುಡಿ ಪ್ರದೇಶಕ್ಕೆ ಬಂದ ಆನೆಯನ್ನ ಜನ ಓಡಿಸುವ ರಾದಾಂತದಲ್ಲಿ ಆನೆಗೆ ಬೆಂಕಿ ಹಚ್ಚಿದ್ದಾರೆ. ತಮಿಳುನಾಡಿನ ಮದುಮಲೈ ಹುಲಿ ಅಭಯಾರಣ್ಯ ಪ್ರದೇಶದಲ್ಲಿ ಆನೆಗೆ ಬೆಂಕಿ ಹಚ್ಚಿದ ದಾರುಣ ಘಟನೆ ನಡೆದಿದ್ದು, ಬೆಂಕಿ ಹಚ್ಚಿದ ಬಟ್ಟೆಯನ್ನ ಕಿಡಿಗೇಡಿಗಳು ಆನೆ ಮೇಲೆ ಎಸೆದಿದ್ದಾರೆ. ಬೆಂಕಿ ಹತ್ತಿಕೊಂಡಿದ್ದ ಬಟ್ಟೆ ಆನೆಯ ಕಿವಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಹೀಗಾಗಿ ಆನೆ ಕಿವಿ ಮತ್ತು ಬೆನ್ನು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ನೋವು ತಾಳಲಾರದೆ ಗಾಯಗಳೊಂದಿಗೆ ಆನೆ ಕಾಡಿನತ್ತ ಓಡಿ ಹೋಗ್ತಾ ಇತ್ತು. ಬಳಿಕ ಅರಣ್ಯಾಧಿಕಾರಿಗಳು ಆನೆಗೆ ಚಿಕಿತ್ಸೆ ನೀಡಲು ತೆಪ್ಪಕಾಡು ಆನೆ ಶಿಬಿರಕ್ಕೆ ಕೊಂಡೊಯ್ದಿದ್ದಾರೆ. ಆದರೆ ಈ ಮಧ್ಯೆ ಆನೆ ಪ್ರಾಣ ಬಿಟ್ಟಿದೆ. ಈ ಸಂಬಂಧ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. Yo. Yo.